ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ 130ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಕಾರ್ಕಳ ತಾಲೂಕು ಆಫೀಸ್ ವೃತ್ತದ ಬಳಿ ಅಂಬೇಡ್ಕರ್ ರವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಕಳ ನಗರ ಪೊಲೀಸ್ ಠಾಣೆ ಅಧಿಕಾರಿ ಮಧು ಬಿ ಅವರು ಮಾತನಾಡಿ, ನಮ್ಮ ಸಂವಿಧಾನವು ಪ್ರಪಂಚದಲ್ಲಿ ಉನ್ನತ ಸ್ಥಾನ ಪಡೆದ ಸಂವಿಧಾನವಾಗಿದೆ. ಇದಕ್ಕೆ ಕಾರಣ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ ಅಂಬೇಡ್ಕರ್ ಅಂತ ಹೇಳಿದರು. ಇಡೀ ವಿಶ್ವ ಕೂಡ ನಮ್ಮನ್ನ ಒಂದು ವಿಷಯದಲ್ಲಿ ಗೌರವದಿಂದ ಕಾಣುತ್ತದೆ ಅಂತ ಅಂದರೆ ಬಲಿಷ್ಠವಾದ ಸಂವಿಧಾನ ಇರುವಂಥ ದೇಶ ಮತ್ತು ಸಂವಿಧಾನವನ್ನು ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖರಾದಂಥ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮೆಲ್ಲರನ್ನು, ಎಲ್ಲ ವರ್ಗದವರನ್ನು, ಎಲ್ಲ ಜಾತಿ ಧರ್ಮದವರು ಸಮಾನರಾಗಿರಬೇಕು ಅನ್ನುವ ಉದ್ದೇಶದಿಂದ ಒಂದು ಸಂವಿಧಾನವನ್ನು ಮಾಡಿದರೆ, ಆ ಸಂವಿಧಾನದ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಅಧಿಕಾರಿಗಳಿರ್ಬೋದು, ಸಾಮಾನ್ಯ ಜನರಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಎಲ್ಲರೂ ಕೂಡ ಒಂದು ಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ, ದೇಶದ ಕಾನೂನಿಗೆ ಗೌರವಿಸೋಣ ಅಂತ